ಆಕೆ ಜೀವನದಲ್ಲಿ ಸಾಕಷ್ಟು ಕನಸುಗಳನ್ನ ಕಂಡಿದ್ರು. ಆದರೆ ಅವನ್ಯಾರೋ ಮಾಡಿದ ಘನಘೋರ ತಪ್ಪಿಗೆ ಇಹಲೋಕ ತ್ಯಜಿಸಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಪ್ರೀತಿ. ತನ್ನದಲ್ಲದ ತಪ್ಪಿಗೆ ಬಲಿಯಾದ ಪ್ರೀತಿ ಮನೋಜ್. ಏಪ್ರಿಲ್ 9ರಂದು ಮಂಗಳೂರಿನ ಬಳ್ಳಾಲ್ ಬಾಗ್ನಲ್ಲಿ ಮದ್ಯದ ಅಮಲಿನಲ್ಲಿ BMW ಕಾರು ಚಲಾಯಿಸಿಕೊಂಡು ಬಂದಿದ್ದ ಶ್ರವಣ್ ಕುಮಾರ್ ಎಂಬಾತ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದ. ಆತನ ಕಾರ್ನ ವೇಗ ಎಷ್ಟಿತ್ತು ಅಂದ್ರೆ ತಮ್ಮ ಪಾಡಿಗೆ ದ್ವಿಚಕ್ರ ವಾಹನದಲ್ಲಿ ಡಿವೈಡರ್ನ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಿದ್ದ ಪ್ರೀತಿಗೂ ಡಿಕ್ಕಿ ಹೊಡೆದಿತ್ತು. ಘಟನೆಯಲ್ಲಿ ಪ್ರೀತಿ ಮನೋಜ್ ಸಂಚರಿಸ್ತಾ ಇದ್ದ ದ್ವಿಚಕ್ರ ವಾಹನ ಸಹಿತ 4 ವಾಹನಗಳಿಗೆ ಆತನ BMW ಕಾರ್ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ಪ್ರೀತಿ ಮನೋಜ್ ಹಾಗೂ ಮತ್ತೋರ್ವ ಬಾಲಕ ತೀವ್ರವಾಗಿ ಗಾಯಗೊಂಡಿದ್ರು. ತಕ್ಷಣ ಅವರಿಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಾವು ಬದುಕಿನ ಮಧ್ಯೆ 13 ದಿನಗಳ ಕಾಲ ಹೋರಾಟ ಮಾಡಿದ್ದ ಪ್ರೀತಿ ಇನ್ನೆಂದೂ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಆದರೆ ಈ ಮಧ್ಯೆ ಮಾದರಿ ಕೆಲಸ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ಹೌದು, ಪ್ರೀತಿಯವರ ಮಿದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಆಕೆಯ ಕುಟುಂಬಸ್ಥರು ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಆ ಮೂಲಕ ಪ್ರೀತಿ 3 ಮರುಜೀವ ನೀಡಿದ್ದಾರೆ. ಮಿದುಳು ನಿಷ್ಕ್ರಿಯಗೊಂಡಿದೆ ಅಂತ ವೈದ್ಯರು ತಿಳಿಸ್ತಾ ಇದ್ದಂತೆ ಇಡೀ ಕುಟುಂಬದ ಜಂಗಾಬಲವೇ ಕುಸಿದು ಹೋಗಿತ್ತು. ಆದರೆ ಈ ಮಧ್ಯೆ ಪ್ರೀತಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಅಂತ ಕುಟುಂಬಸ್ಥರು ಅಂಗಾಂಗ ದಾನಕ್ಕೆ ಒಪ್ಪಿದ್ರು. ಬೆಂಗಳೂರು ಮತ್ತು ಮಂಗಳೂರಿನ 3 ಆಸ್ಪತ್ರೆಗೆ ಅಂಗಾಂಗಗಳನ್ನು ರವಾನೆ ಮಾಡಲಾಯಿತು. ಲಿವರ್ ಅನ್ನ ಬೆಂಗಳೂರಿನ ಆಸ್ಟರ್ CMI ಆಸ್ಪತ್ರೆಗೆ ಹಾಗೂ ಕಿಡ್ನಿಯನ್ನ ಮಣಿಪಾಲದ KMC ಆಸ್ಪತ್ರೆಗೆ ರವಾನಿಸಲಾಯಿತು. ಝೀರೋ ಟ್ರಾಫಿಕ್ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದ ಮೂಲಕ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಅದೇನೇ ಆದರೂ ತನ್ನದಲ್ಲದ ತಪ್ಪಿಗೆ ಪ್ರೀತಿ ಮನೋಜ್ ಜೀವ ತೆತ್ತಿದ್ದಾರೆ. ಈತ ಸಾವಿನ ನೋವಿನಲ್ಲೂ ಇಡೀ ಕುಟುಂಬ ಸಾರ್ಥಕತೆ ಮೆರೆದಿದೆ. ಆ ನಿರ್ಧಾರ ತೆಗೆದುಕೊಳ್ಳೋ ನೋವು, ಧೈರ್ಯ ಸುಮ್ಮನೆ ಅಲ್ಲ. ಪ್ರೀತಿ ಮನೋಜ್ ಅವರ ಕುಟುಂಬಕ್ಕೆ ಹ್ಯಾಟ್ಸ್ ಆಫ್. ಇನ್ನೊಂದೆಡೆ ಅಮಲಿನ ಚಟಕ್ಕೆ ಜೀವ ತೆಗೆದ ಶ್ರವಣ್ ಕುಮಾರ್ಗೆ ಉಗ್ರ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಜೋರಾಗಿದೆ.